ಮಂಗಳೂರು ನಗರದ ಅಭಿವೃದ್ಧಿಯಲ್ಲಿ ಇಲ್ಲಿನ ಸರಕು ಸಾಗಾಟದ ರೈಲ್ವೆ ಗೂಡ್ಸ್ಗಳು ಲಾರಿಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ. ಈ ಸರಕಿನ ಲೋಡಿಂಗ್ ಅನ್ಲೋಡಿಂಗ್ ಕೆಲಸದ ಮೂಲಕ ಇಲ್ಲಿ ನಿತ್ಯ ಹಲವು ಮಂದಿ ಬದುಕನ್ನ ಕಟ್ಟಿಕೊಂಡವರಿದ್ದಾರೆ. ಆದ್ರೆ ಇತಿಹಾಸ ಹೊಂದಿರುವಂತಹ ಮಂಗಳೂರಿನ ಹೊಯ್ಗೆ ಬಜಾರ್ ರೈಲ್ವೆ ಗೂಡ್ಸ್ ಶೆಡ್ನಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ನೂರಾರು ಕಾರ್ಮಿಕರು ಆತಂಕದ ದಿನಗಳನ್ನ ಎದುರಿಸುವಂತಾಗಿದೆ. ಇದಕ್ಕೆ ಕಾರಣ ಪಾಲ್ಘಾಟ್ ರೈಲ್ವೆ ಇಲಾಖೆಯು ಹೊರಡಿಸಿದಂತಹ ಆದೇಶ. ಈ ಆದೇಶದಿಂದ ಇವರೆಲ್ಲರೂ ರೈಲ್ವೆ ಇಲಾಖೆಯ ವಿರುದ್ಧ ಸಿಡಿದು ನಿಂತಿದ್ದಾರೆ. ಬ್ರಿಟಿಷರ ಕಾಲದಿಂದಲೂ ಇಲ್ಲಿ ರೈಲಿನ ಮೂಲಕ ಸರಕು ಸಾಗಾಟವನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ. ಹಲವು ವ್ಯಾಗನ್ ರೈಲುಗಳು ಬಂದು ನಿಲ್ಲುತ್ತವೆ. ಅಕ್ಕಿ, ಸಿಮೆಂಟ್, ಗೊಬ್ಬರ ಸೇರಿದಂತೆ ಹಲವು ಸೊತ್ತುಗಳನ್ನ ಇಲ್ಲಿಂದ ನಿರ್ವಹಿಸಲಾಗುತ್ತದೆ. ಆದರೆ ಇಲ್ಲಿನ 7ನೇ ಬರ್ತ್ನಲ್ಲಿ ಇನ್ನು ಮುಂದೆ ಲೋಡಿಂಗ್ ಅನ್ಲೋಡಿಂಗ್ ಮಾಡಬೇಕೆಂದು ರೈಲ್ವೆ ಇಲಾಖೆ ಸೂಚನೆಯನ್ನ ನೀಡಿದೆ. ಇದು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಕಾರ್ಮಿಕರ ಗುತ್ತಿಗೆದಾರರ ಆತಂಕಕ್ಕೆ ಕಾರಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ನಮಗೆ ಏನೂ ಸಮಸ್ಯೆ ಆಗಿರಲಿಲ್ಲ. ಆದ್ರೆ ಲೋಡಿಂಗ್ ಅನ್ಲೋಡಿಂಗ್ 7ನೇ ಬರ್ತ್ನಲ್ಲಿ ಶುರು ಮಾಡಿದ್ದಾರೆ. ಇದರಿಂದ ಕಾರ್ಮಿಕರು ಕಷ್ಟಕ್ಕೆ ಒಳಗಾಗ್ತಾರೆ. ಇಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತದೆ. ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಧೂಳಿನ ಸಮಸ್ಯೆ ಇದೆ, ಪಕ್ಕದಲ್ಲೇ ಹೈ ವೋಲ್ಟೇಜ್ ಕಂಬ ಇದೆ. ಇಂತಹ ಆತಂಕದ ಸ್ಥಿತಿಯಲ್ಲಿ 7ನೇ ಬರ್ತ್ನಲ್ಲಿ ನಮಗೆ ಇದನ್ನ ಮಾಡಲು ಸಾಧ್ಯವಿಲ್ಲ. ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಟ್ರಕ್ಗಳನ್ನ ಹಿಮ್ಮುಖವಾಗಿ ಇಡುವುದರಿಂದ ಬೇರೆ ವಾಹನಗಳಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. 8 ಫೀಟ್ ಅಗಲ ರಸ್ತೆ ಇದೆ, ಆದ್ರೆ ಸರಕು ಸಾಗಾಟದ ವಾಹನವೇ 14 ಫೀಟ್ ಉದ್ದ ಇದೆ. ಭಾರಿ ವಾಹನಗಳನ್ನ ಇಲ್ಲಿ ರಿವರ್ಸ್ ತೆಗೆಯಲು ಆಗುವುದಿಲ್ಲ. ಹೀಗಾಗಿ ನಾವು ಈ ಹಿಂದೆ ನಿರ್ವಹಿಸ್ತಾ ಇದ್ದ ಜಾಗದಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ನಮಗೆ ಅನುಮತಿಯನ್ನ ಕೊಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ನಾವು ಮಳೆಗಾಲದಲ್ಲಿ ವ್ಯಾಗಿನಿಂದ ಕೆಳಗೆ ಇಳ್ಲಿಕ್ಕೆ ಆಗುದಿಲ್ಲ. ಲಾರಿ ವ್ಯಾಗಿನ ಮಾಡಿಕೊಟ್ಟಿದ್ದೀವಿ. ಈಗ ನಾವು ಮಾಡ್ತಾ ಇದ್ದಾರೆ, ಇಟ್ಟಿದ್ದಾರೆ. ನಾವು ನಮಗೆ ತೆಗಿಲಿಕ್ಕಾಗುದು. ಅಲ್ಲದೆ ಇಲ್ಲಿ ಇದು ಹತ್ತಿರದಲ್ಲಿ ಮನೆಯೆಲ್ಲ ಉಂಟು, ಸಿಮೆಂಟ್ ಧೂಳೆಲ್ಲ ಬಂದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಸಹ ಒಂದು 4 ವರ್ಷ ಮುಂಚೆ ಕಾರ್ಪೊರೇಟರ್ ಲತೀಫ್ ಬಂದು ಬೇಡ ಅಂತೇಳಿ ಪಾಲ್ಘಾಟ್ಗೆ ಲೆಟರ್ ಎಲ್ಲ ಕೊಟ್ಟಿದ್ದಾರೆ. ಆದ ನಂತರ ಇಲ್ಲಿ ಸ್ಟಾಪ್ ಆಗಿದೆ. ಈಗ ನಿನ್ನೆಯಿಂದ ಇಲ್ಲಿ ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಸಮಸ್ಯೆಯನ್ನು ಲಾರಿ ಹೋಗ್ಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಸರ್. ಆಗ ನೋಡಿದ್ರಲ್ಲ 14 ಟೈರ್ ಲೆಂತ್ ಎಷ್ಟುಂಟಂತ. ಇಲ್ಲಿಂದ ಅಲ್ಲಿ ಗಾಡಿ ಇಡಲಿಕ್ಕೆ ಒಂದು ಗಾಡಿ ಬರಲಿಕ್ಕೆ ಆಗೋದಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಒಂದು ಗಾಡಿ ಆ ಗಾಡಿ ಇಟ್ಟರೆ ಎಲ್ಲ ಗಾಡಿ ಹೋದ ನಂತರ ತೆಗಿಲಿಕ್ಕೆ ಆಗ್ತದೆ, ಅದಕ್ಕಿಂತ ಮುಂಚೆ ತೆಗಿಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೀರದು ಸಮಸ್ಯೆ ಉಂಟು, ಲೇಬರ್ಗೆ ಕುಡಿಯುವ ಸಮಸ್ಯೆ. ಮತ್ತು ಆಚೆ ಹೋಗುವಾಗ ಖಾಲಿ ಲಾರಿ ಎಲ್ಲ ರಿಕ್ಷಾ ತಿರುಗುವಷ್ಟು ಜಾಗ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ವ್ಯಾಗಿನ್ ಈ ರೀತಿ ನಿರ್ಬಂಧ ತಮ್ಮಲ್ಲಿ ಯಾಕೆ ಬರ್ತದೆ? ನಿರ್ಬಂಧ ಅಂದರೆ ಇವರು ಹೆವಿ ಟ್ರಾಫಿಕ್ ಬರ್ತದೆ. ಈಗ ಅದಕ್ಕೋಸ್ಕರ ಇಲ್ಲಿ 7th ನಲ್ಲಿ ನೀವು ತೆಗಿಬೇಕಂತ ಹೇಳ್ತಾರೆ. ಇಲ್ಲಿ ರೈಲಿಂಗ್ನಲ್ಲಿ ಉಂಟು ಒಂದು ಹೈ ವೋಲ್ಟೇಜ್ ಇದುಂಟು. ಕೆಲಸ ಮಾಡುವಾಗ ಒಬ್ಬ ಕಾಲು ಜಾರಿ ಬಿದ್ದು ಕಾಲು ಕಟ್ಟಾಗಿ ಹೋಗಿದ್ದು ಆ ಥರ ಪ್ರಾಬ್ಲಮ್ಗಳ ಹಲವಾರು ಪ್ರಾಬ್ಲಮ್ಗಳು ಬರ್ತದೆ. ಮತ್ತು ನಾವು ಅಲ್ಲಿ ನೀರಿನ ವ್ಯವಸ್ಥೆ ಒಂದು ಸರಿಯಾಗಿ ಇಲ್ಲ. ನಾವು ಒಂದು ಲೇಬರ್ ಕೆಲಸ ಮಾಡಿದವರು, ಇದು ಕೂಲಿ ಕೆಲಸ, ಲೋಡ್ ಕೆಲಸ ಮಾಡಿದವ್ರಿಗೆ ಪ್ರತಿಯೊಂದು ಲೋಡ್ಗೆಲ್ಲ ಕೆಲಸ ಮಾಡಿದ ಮೇಲೆ ನೀರು ಕುಡಿಲಿಕ್ಕೆ ನೀರು ಬೇಕು. ನೀರೇ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ನಾವು ಮಾಡಿದ ಸಹ ಮರದಿವಸ ತುಂಡು ಮಾಡಿಕೊಂಡು ಹೋಗ್ತಾರೆ. ನಾವು ಎಷ್ಟು ಜನ ಹಾಗೆ ಮಾಡಿ ಅದೇ ಅಲ್ಲಿ ಸರಿಯಾದ ಫೆಸಿಲಿಟಿ ಹಾಕಿ ಕೊಟ್ಟರೆ ಮಾತ್ರ ನಾವು ಅದರಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಲಾರಿಯವರು ಬಂದರೆ ಮಾಡಿದವು, ನಾವು ಲೇಬರ್ ಮಾಡಿಲ್ಲ ಅಂತ ಹೇಳಿಲ್ಲ. ನಮ್ಮ ಸೌಕರ್ಯ ನಮಗೆ ಫಸ್ಟ್ ಲಾರಿಯವ್ರಿಗೆ ಸೌಕರ್ಯ ಮಾಡಿ ಕೊಡಬೇಕು. ಲಾರಿ ಇಟ್ಟ ಮೇಲೆ ನಾವು ಕೆಲಸ ಮಾಡಲಿಕ್ಕೆ ಆಗ್ತದೆ. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.